ಪಕ್ಷದ ಯಾವುದೇ ತೀರ್ಮಾನಕ್ಕೂ ನಾನು ಬದ್ಧನಾಗಿರ್ತೀನಿ. ಅದು ನನಗೆ ಕೊಡ್ತಾರೆ ಅಥವಾ ಇನ್ನೊಬ್ಬರು ಕೊಡ್ತಾರೆ ಅನ್ನೋ ಪ್ರಶ್ನೆಯನ್ನು ನಾನು ಕ್ವಶನ್ ಮಾಡೋದಿಲ್ಲ. ನನಗೆ ಕೊಟ್ಟರು ಅಷ್ಟೇ, ಬೇರೆಯವ್ರಿಗೆ ಕೊಟ್ಟರು ಅಷ್ಟೇ. ಪಕ್ಷದ ತೀರ್ಮಾನ ಏನಿದೆ ಅದ್ರ ಪ್ರಕಾರನೇ ಹೋಗ್ತೀನಿ. ಆ ಪ್ರಾಮಾಣಿಕ ಮಾತನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ. ಸರ್ವಧರ್ಮ ಪಕ್ಷವಾದ ಕಾಂಗ್ರೆಸ್ ಸಿದ್ಧಾಂತವನ್ನ ಮೊದಲಿನಿಂದಲೂ ಪಾಲಿಸುತ್ತಾ ಬಂದಿದ್ದು, ತಾಲೂಕಿನ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿದ್ದೇನೆ ಎಂದು ಲೋಕೇಶ್ವರ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಲೋಕೇಶ್ವರ್, ತಿಪಟೂರು ತಾಲೂಕಿನ ಜನತೆ ಇಷ್ಟದಂತೆ ಮುಂಬರುವ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ತಿಪಟೂರು ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಲು ಬಯಸಿದ್ದೇನೆ. ನಾನು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಮತ್ತು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಪಕ್ಷದ ವರಿಷ್ಠರು ಟಿಕೆಟ್ ನೀಡುತ್ತಾರೆಂಬ ಭರವಸೆ ಮತ್ತು ವಿಶ್ವಾಸ ನನಗಿದ್ದು, ನಾನು ಕಾಂಗ್ರೆಸ್ ಕಾರ್ಯಕರ್ತನಾಗಿ ದುಡಿಯಲು ಸಿದ್ಧನಿದ್ದೇನೆ. ರಾಷ್ಟ್ರ ಮಟ್ಟದ ನಾಯಕರನ್ನು ಭೇಟಿಯಾಗಿ ಅರ್ಜಿ ಸಲ್ಲಿಸುವ ಬಗ್ಗೆ ಚರ್ಚಿಸಿದ್ದೇನೆ. ಟಿಕೆಟ್ ನೀಡುವುದು ಬಿಡುವುದು ಪಕ್ಷದ ಹೈಕಮಾಂಡ್ಗೆ ಬಿಟ್ಟಿದ್ದು. ನನಗೆ ಟಿಕೆಟ್ ನೀಡಿದರೆ ಗೆಲ್ಲುವ ವಿಶ್ವಾಸ ಹೊಂದಿದ್ದೇನೆ. ಬೇರೆಯವರಿಗೆ ಟಿಕೆಟ್ ನೀಡಿದರೂ ಸಹ ಕಾಂಗ್ರೆಸ್ ಪಕ್ಷದ ಪರವಾಗಿಯೇ ದುಡಿಯುತ್ತೇನೆ ಹೊರತು ಪಕ್ಷ ವಿರೋಧಿ ಕೆಲಸ ಮಾಡುವುದಿಲ್ಲ ಎಂದು ಸ್ಪಷ್ಟಪಡಿಸುತ್ತಿದ್ದೇನೆ ಎಂದರು. ಸಚಿವ ಬಿಸಿ ನಾಗೇಶ್, ತಿಪಟೂರು ತಾಲೂಕು ಬಿಜೆಪಿಯಲ್ಲಿ ಎರಡನೇ ಹಂತದ ನಾಯಕರನ್ನು ಬೆಳೆಯಲು ಬಿಡುವುದಿಲ್ಲ. ಅವರ ಸರ್ವಾಧಿಕಾರಿ ಧೋರಣೆಯಿಂದ ಬೇಸತ್ತು ನಾನು ಬಿಜೆಪಿ ಬಿಡಬೇಕಾಯಿತು. ಸರ್ವಧರ್ಮ ಪಕ್ಷವಾದ ಕಾಂಗ್ರೆಸ್ ಸಿದ್ಧಾಂತವನ್ನು ಮೊದಲಿನಿಂದಲೂ ಪಾಲಿಸುತ್ತಾ ಬಂದಿದ್ದು, ತಾಲೂಕಿನ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿದ್ದೇನೆ ಎಂದು ಲೋಕೇಶ್ವರ್ ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಉಪಾಧ್ಯಕ್ಷ ಸೊಪ್ಪು ಗಣೇಶ್, ಸದಸ್ಯರಾದ ಯಮುನಾ, ಆಸೀನ ಬಾನು, ಭಾರತಿ, ಹಲವಾರು ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ದರು. ವರದಿ ಆನಂದ್, ತಿಪಟೂರು. ಕಳೆದ 10 ವರ್ಷಗಳ ಏನು ಈ ರಾಜಕೀಯ ಹೋರಾಟದಲ್ಲಿ ನನ್ನ ಜೊತೆ ಇದ್ದಂಥ ಎಲ್ಲ ನನ್ನ ಕಾರ್ಯಕರ್ತರ ಒಂದು ಒತ್ತಾಸೆಯ ಪ್ರಶ್ನೆ ಮತ್ತು ಅವರಿಗೆ ನೋವಾಗಬಾರ್ದು ಅನ್ನೋ ಉದ್ದೇಶದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅನೇಕ ಪ್ರಮುಖರನ್ನು ನಾನು ಏನು ಹಿಂದಿಂದ ಇದ್ದಾರೆ ಅವರು ಮತ್ತು ಮೇಲಿನ ಕೆಲವು ಹಿರಿಯ ನಾಯಕರುಗಳನ್ನ ಸಂಪರ್ಕಿಸಿದಾಗ ಅರ್ಜಿ ಹಾಕೋದ್ರಲ್ಲಿ ತಪ್ಪೇನೂ ಇಲ್ಲ. ಅರ್ಜಿ ಹಾಕಿ ನಾನು ಈ ವಿಚಾರವನ್ನು ಖುದ್ದಾಗಿ ನಾನು ನಮ್ಮ ತಾಲೂಕಿನ ಪ್ರಮುಖರ ಜೊತೆ ಮಾತಾಡಿಲ್ದಿದ್ರು ಅವರ ಸಹವರ್ತಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಕಾರಣ ಅದನ್ನು ಬೇರೆ ವಿಚಾರಗಳು ಇದೆ, ಅದರಲ್ಲಿ ನಾನು ಯಾಕೆ ಅರ್ಜಿ ಹಾಕಲೇಬೇಕನ್ನೋ ವಿಚಾರನೂ ಅವ್ರಿಗೆ ತಿಳಿಸಿದ್ದೀವಿ. ಈಗ ಆ ಒಂದು ವಿಚಾರದಲ್ಲಿ ನಾನು ನಾಳೆ ಒಬ್ಬ ಆಕಾಂಕ್ಷಿಯಾಗಿ ಅರ್ಜಿ ಹಾಕ್ತಾ ಇದ್ದೀನಿ. ಇದು ತಮ್ಮ ಒಂದು ವಿಚಾರಕ್ಕೆ ಬೇಕಾದಂಥ ಒಂದು ಮಾಹಿತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಎರಡನೇದು, ಪಕ್ಷದ ಯಾವುದೇ ತೀರ್ಮಾನಕ್ಕೂ ನಾನು ಬದ್ಧನಾಗಿರ್ತೀನಿ. ಅದು ನನಗೆ ಕೊಡ್ತಾರೆ ಅಥವಾ ಇನ್ನೊಬ್ಬರು ಕೊಡ್ತಾರೆ ಅನ್ನೋ ಪ್ರಶ್ನೆಯನ್ನು ನಾನು ಕ್ವಶನ್ ಮಾಡೋದಿಲ್ಲ. ನನಗೆ ಕೊಟ್ಟರು ಅಷ್ಟೇ, ಬೇರೆಯವ್ರಿಗೆ ಕೊಟ್ಟರು ಅಷ್ಟೇ. ಪಕ್ಷದ ತೀರ್ಮಾನ ಏನಿದೆ ಅದ್ರ ಪ್ರಕಾರನೇ ಹೋಗ್ತೀನಿ. ಆ ಪ್ರಾಮಾಣಿಕ ಮಾತನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ. ಮತ್ತು ಪ್ರಾಮಾಣಿಕವಾಗಿ ನಾವು ಮತ್ತು ನನ್ನ ಎಲ್ಲ ಬೆಂಬಲಿಗರು ಮತ್ತು ನನ್ನ ಯಾರಿದ್ದಾರೆ ಅವರು ನನ್ನ ಮಾತಿನ ಮೇಲೆ ನಡೀತಾರೆ ಅನ್ನೋ ಒಂದು ಭರವಸೆಯನ್ನು ನಾನು ಕೊಡ್ತಾ ಇದ್ದೀನಿ. ಅದ್ರ ಪ್ರಕಾರನೇ ಎಲ್ಲ ಹೋಗ್ತಾರೆ. ಯಾವುದೇ ವಿರೋಧಾಭಾಸಗಳು ಅಥವಾ ಸ್ವತಂತ್ರವಾಗಿ ನಿಲ್ತಾರೆ ಅನ್ನೋ ಸುಳ್ಳು ಮಾತುಗಳು ಯಾರೂ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿಗೆ ಬೆಳಕಾಗಿದೆ. ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.